ಬೊಳ್ಳಿ ಮೂವೀಸ್ ಸಂಸ್ಥೆಯಡಿ ನಿರ್ಮಾಣಗೊಂಡ ಬಹುನಿರೀಕ್ಷೆಯ ಚಿತ್ರ ಏರಾ ಉಲ್ಲರಿಗೆ ಸಿನಿಮಾ ಇಂದು ಮಂಗಳೂರಿನ ರಾಮಕಾಂತಿ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಂಡಿತು. ಏರಾ ಉಲ್ಲರಿಗೆ ಮೂಲಕ ಹಾರರ್ ಕಾಮಿಡಿ ಜೊತೆ ಉತ್ತಮ ಸಂದೇಶದ ಸಿನಿಮಾವಾಗಿದ್ದು ಹಾಡುಗಳು ಅತ್ಯುತ್ತಮವಾಗಿ ಮೂಡಿಬಂದಿದೆ. ಇಂದು ಕರಾವಳಿಯಾದ್ಯಂತ ಚಿತ್ರ ತೆರೆ ಕಂಡಿತು. ಅಯ್ಯೋ ಎಂಕ ಮರಲೆಂದು ಬಣ್ಣ ತಾಯಿ ನರಮಣಿ ಹಣ್ಣ ಒಗ್ಗಟ್ಟಿಜ್ಜಿ ಅಣ್ಣ ಕುಲ ಕುಲ್ಟ ಒಗ್ಗಟ್ಟುಂಡು ಅವು ಗುಂಪು ಗುಂಪಾದ ಇಲ್ಲಿಲ್ಲಡೆ ಬೋಪ ಎಂಚಿನ ಚೌತಿದ ಕಲೆಕ್ಷನ್ ಬೋಪಿನಿ. ಹಲೋ ಮಕ್ಕರ ಬರ್ತನ ಮಿಷಿನ್ ಮೈದನ ಓಂಡಿ ಅಲವಲು ಅವಿನ ಮಂತ್ರನ ಮಂತ್ರ ಸಾವಿರ ಮಂತ್ರ ಶ್ವಾಸ ಯೌವನದ ಗುಂಡಿಗೆಯ ಗುಂಡಿಯಲ್ಲಿ ನೇತ್ರ ಚಿತ್ರ ಮೆಲ್ಲ ನೆಟ್ಟರೆ. ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಹಾಗೂ ಸಂಗೀತವನ್ನ ದೇವದಾಸ್ ಕಾಪಿಕಾಡ್ ನೀಡಿದ್ದಾರೆ. ಹಿನ್ನೆಲೆ ಸಂಗೀತ ಖದ್ರಿ ಮಣಿಕಾಂತ್, ಛಾಯಾಗ್ರಹಣ ಅರೂರು ಸುಧಾಕರ್ ಶೆಟ್ಟಿ, ಸಂಕಲನವನ್ನ ಸುಜಿತ್ ನಾಯಕ್ ನಿರ್ವಹಿಸಿದ್ದಾರೆ. ಕಣ್ಣ ಸನ್ನೆ ಮಲ್ತ ಪಣ್ಣೆ ತೂಯಿನಾನೆ ಎನ್ನಿಯೇನೆ ಎನ್ನ ಸುರತ ಕವನ ಬ್ರಹ್ಮಗೆನ್ನ ಉಡಲ ನಮನ ಎನ್ನುಲೈದ ಉಸುಲಿಗೆ ಗಾಳಿ ಯಾದು ಬತ್ತು ಸೇರಿಯಾ. ಇನ್ನು ರಾಮಕಾಂತಿ ಚಿತ್ರಮಂದಿರದಲ್ಲಿ ನಡೆದ ಚಿತ್ರ ಬಿಡುಗಡೆ ಕಾರ್ಯಕ್ರಮದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಅವರು ತುಳು ಚಿತ್ರಕ್ಕೆ ಎಲ್ಲರ ಪ್ರೋತ್ಸಾಹ ಸಿಗಬೇಕಾಗಿದೆ ಎಂದು ಹೇಳಿದ್ರು. ಸಿನಿಮಾನ ಮಲ್ತಂಡ ದಾರಿ ತಿಕ್ಕೊಂಡು ಅಂದು ಪಂಪು ನಡೆದು ಈ ಒಂಜಿ ತುಳು ಭಾಷೆಯನ್ನು ಒರಿಪಾವಡು ಈ ಕರಾವಳಿಡು ನನಾತು ತುಳು ಭಾಷೆಗೆ ಆಸಕ್ತಿ ಜನಗಳಿಗೆ ಬರ್ಪುಲೆಕ್ಕ ಮಲ್ಪನಂಚಿನ ಈ ಬೇಲೆಗೆ ನಮ್ಮ ಪೂರೆಲ್ಲ ಅಕ್ಲೆಗೆ ಸಹಕಾರ ಕೊರಡು ಅಂದು ಪಂಪುನ ಒಂಜಿ ಎನ್ನಿಕ್ಲಡಕ್ಕೇನು ರಾಮಕಾಂತಿ ಟಾಕೀಸ್ ಹತ್ತಂದೆ ಕುಡ್ಲದ ಇನ್ನಿತರ ಪೂರ ಟಾಕೀಸ್ ಆವಡ ಇಡೀ ಕರಾವಳಿದ ಉಡುಪಿ ಆವಡ ಪೂರ ಕಡೆಟ್ ಈ ತುಳು ಸಿನಿಮಾ ಬಂದಾಗ ನಮ್ಮ ಈ ಟಾಕೀಸ್ ಬರ್ತದೆ ತೂದು ಅಕ್ಲಿಗೆ ಸಹಕಾರ ಮಾಡ್ತದೆ ಅಕ್ಲಿಗೆ ನನಾತು ಪ್ರೋತ್ಸಾಹ ಕೊಡ್ದು ನನಾತು ತುಳು ಸಿನಿಮಾ ಈ ಒಂಜಿ ಕರಾವಳಿಡು ಬರಡು ಐತಿಡ್ದು ಅಕ್ಲಿಗೆ ಪೂರ ಇರಲಿಲ್ಲ ನಿರ್ಮಾಪಕರಾಗ ಆವಡ ನಿರ್ದೇಶನ ಮಲ್ತಿನವಾಡ ಆವಡ ಏರ್ಪುರ ಐಟ್ ಆ್ಯಕ್ಟಿಂಗ್ ಮಲ್ಪ ಆ್ಯಕ್ಟರ್ಸ್ ಅಕ್ಲಿಗೆಲ್ಲ ಪೂರ ಇರಲಿಲ್ಲ ಎಡ್ಡೆ ಅದು ಬಕ್ಕ ಪೂರ ಜನಗಳಿಗೆ ಈ ದಿನನಿತ್ಯದ ಈ ಒತ್ತಡದ ಜೀವನ ಅಕ್ಲಿಗೆ ಒಂಜಿ ಮನೋರಂಜನೆ ಹಾಸ್ಯ ಐತ ಮಧ್ಯೆ ಅಕ್ಕಲ್ನ. ಅನಂತರ ಡಾಕ್ಟರ್ ವಿವೇಕ್ ರೈ ಅವರು ಮಾತನಾಡಿ ಏರಾ ಉಲ್ಲರಿಗೆ ತುಳು ಚಿತ್ರ ಶತದಿನೋತ್ಸವವನ್ನ ಕಾಣಲಿ ಎಂದು ಶುಭ ಹಾರೈಸಿದ್ರು. ದಾದಮಾದ ಉಂಟು ಪೌರ್ಣ ಕುಟ್ಟಾಡು ಒಂಜಿ ದೇವಸ್ಥಾನ ಕಾಪಿ ಕಾಡು ಒಂಜಿ ಏಕ ಮನೆ ಲೆತ್ತು ತೊಯ್ಪಾನೆ ಉಂಡು ಕುಣಿತ ಎರಡು ಉಂಡು ಅಂಚಿತ್ತಿನ ಈ ಆರ್ನ ಈ ಒಂಜಿ ಸಿನಿಮಾ ಇಡೀ ಕುಟುಂಬದ ಕುಟುಂಬವನ್ನು ಆರ್ನ ಪುದರ್ ಕೇಳಿದಾಗ ಸಾವಿರ ಜನತ ಈ ತುಳು ಕುಟುಂಬದ ಲೆಕ್ಕ ಮಾತ್ರ ಕೆಲವೊಂದು ತೂಡು ಮುಖ 100 ದಿನ ಈ 3 ದಿನ ಮುಖ ಪೌಂಡು. ಈ ಸಂದರ್ಭ ಚಿತ್ರದ ನಿರ್ಮಾಪಕರಾದ ದೇವದಾಸ್ ಕಾಪಿಕಾಡ್, ಶರ್ಮಿಳಾ ಕಾಪಿಕಾಡ್, ನಟ ಅರ್ಜುನ್ ಕಾಪಿಕಾಡ್, ದೇವದಾಸ್ ಪಾಂಡೇಶ್ವರ, ಚಿತ್ರ ನಿರ್ಮಾಪಕರಾದ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲಿಯನ್ ವಿಪೋ ನ್ಯೂಸ್ 24/7 ಮಂಗಳೂರು.